ನಮ್ಮ ಭಾಗದ ವಿದ್ಯಾರ್ಥಿಗಳು ಸಾಧನೆ ಮಾಡುವುದರಲ್ಲಿ ಯಾವುದರಲ್ಲೂ ಹಿಂದೆ ಇಲ್ಲ ಅನ್ನುವಂಥದ್ದು ಅನೇಕ ಬಾರಿ ಪ್ರೂವ್ ಆಗಿದೆ. ಅದಕ್ಕೆ ಮತ್ತೊಂದು ನಿದರ್ಶನ ಈಗ ನಮಗೆ ಕುಂಬೆಟ್ಟಿನ ಸರ್ಕಾರಿ ಜೂನಿಯರ್ ಕಾಲೇಜಿನ ಅಟರ್ ಟಿಂಕರಿಂಗ್ ಲ್ಯಾಬ್ ಏನಿದೆ ಅಲ್ಲಿ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಈ ಒಂದು ಲ್ಯಾಬ್ ನಲ್ಲಿ ತರಬೇತಿ ಪಡೆದು ನೈಪುಣ್ಯತೆಯನ್ನು ಪಡಿತಾ ಇದ್ದಂತಹ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಅಂದ್ರೆ ನ್ಯಾಷನಲ್ ಯೂತ್ ಐಡಿಯಾಥಾನ್ ಎನ್ನುವಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ವಿಜ್ಞಾನ ಮಾದರಿಯನ್ನು ಅಥವಾ ಒಂದು ಸೈನ್ಸ್ ಮಾಡೆಲ್ ಅನ್ನ ಅಲ್ಲಿ ಪ್ರಸ್ತುತಪಡಿಸಿ ಅದರಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಈ ಮೂಲಕ ಒಂದು ನಮ್ಮ ಪುತ್ತೂರು ಮಾತ್ರವಲ್ಲ, ಇಡೀ ಜಿಲ್ಲೆ, ನಮ್ಮ ಇಡೀ ರಾಜ್ಯ ಒಂದು ಸಾಧನೆ ಮಾಡುವಂಥದ್ದು ಅಥವಾ ಒಂದು ಹೆಮ್ಮೆ ಪಡುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದು ಏನು ಅನ್ನುವಂಥದ್ದನ್ನ ಕೇಳಿದ್ರೆ ಅರೇಕಾ ಅಗ್ರಿಟೆಕ್ ಅನ್ನುವಂತ ಒಂದು ಯೋಜನೆ. ಅಂದ್ರೆ ಈ ಭಾಗದಲ್ಲಿ ಕೃಷಿಕರಿಗೆ ಮುಖ್ಯವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಬೆಳೆಗಳನ್ನ ಒಣಗಿಸುವುದು ಬಹಳಷ್ಟು ದೊಡ್ಡ ಸವಾಲಾಗುತ್ತೆ. ಸೊ ಆ ಒಂದು ಸವಾಲನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಒಂದು ರೈತರಿಗೆ ಅಥವಾ ಈ ಭಾಗದ ಬೆಳೆಗಾರರಿಗೆ ಅನುಕೂಲ ಆಗಲಿ ಅನ್ನುವಂತ ನೆಲೆಯಲ್ಲಿ ಒಂದು ಮಾದರಿಯನ್ನ ಅಂದ್ರೆ ಮಾಡೆಲ್ ಅನ್ನ ಇವರು ಪ್ರದರ್ಶನ ಮಾಡಿದ್ದಾರೆ. ಸೊ ಈ ಮೂಲಕ ಒಂದು ವಿನೂತನವಾದ ಪರಿಕಲ್ಪನೆ, ಅಂದ್ರೆ ಈಗ ಸ್ಟಾರ್ಟ್ಅಪ್ ಗಳಿಗೆ ಒಂದಷ್ಟು ಉತ್ತೇಜನ ಸಿಗ್ತಾ ಇದೆ, ಹೊಸ ಪರಿಕಲ್ಪನೆಗಳಿಗೆ ಒಂದಷ್ಟು ಬೆಳಕು ಚೆಲ್ಲುವಂತಹ ಪ್ರಯತ್ನಗಳಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಒಂದು ಹೊಸ ಐಡಿಯಾ ಈ ವಿದ್ಯಾರ್ಥಿಗಳ ಮೂಲಕ ಬಂದಿದೆ ಅನ್ನುವಂಥದ್ದು. ಹಾಗಿದ್ರೆ ಹೇಗೆ ಇದನ್ನ ರೂಪಿಸಿದ್ರು, ಮೊದಲಾಗಿ ಅದು ಹೇಗೆ ಕೆಲಸ ಮಾಡುತ್ತೆ, ಇದೆಲ್ಲದರ ಬಗ್ಗೆ ತಿಳಿಯೋಣ. ಸೊ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ಜೊತೆಗೆ ಅವರಿಗೆ ತರಬೇತಿ ಮಾರ್ಗದರ್ಶನ ನೀಡಿದಂತಹ ಶಿಕ್ಷಕರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರ ಜೊತೆಗೆ ಮಾತನಾಡೋಣ. ಮೊದಲು ಟೀಮ್ ಮೆಂಬರ್ಸ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ತೆ. ನಿಮ್ಮ ಹೆಸರು? ಆದಿತ್ಯ. ಓಕೆ, ಏನಿದು, ಇದನ್ನ ನೀವು ಒಂದು ಎಕ್ಸ್ಪ್ಲೈನ್ ಮಾಡಬಹುದಾ ಟೀಮ್ ಆಗಿ ಅಂತ ಪ್ರಾಜೆಕ್ಟ್? ಖಂಡಿತ. ಇದು ಅಂತ ಹೇಳಿದ್ರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಯುವವರು ಜಾಸ್ತಿ. ಒಂದು ಅಡಿಕೆ ಬೆಳಿಬೇಕಾದ್ರೆ ಒಂದು 45 ದಿವಸ ಬೇಕು, ಅಡಿಕೆ ಸರಿಯಾಗಿ ಒಣಗಬೇಕಾದ್ರೆ. ಅದು ಇಲ್ಲಾದ್ರೆ ಅದರ ಕ್ವಾಲಿಟಿ ಹಾಳಾಗಲ್ಲ, ತುಂಬಾ ಆಗಾಗ ತೆಗಿತಾ ಮಾಡ್ತಾ ಇದ್ದಾರೆ. ಈಗ ಈಗಿನ ಹವಾಮಾನ ಇದರಿಂದಾಗಿ ಮಳೆ ಆಗಾಗ ಬರ್ತಾ ಇರ್ತದೆ, ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಿ ಗೊತ್ತಾಗಲ್ಲ. ಇದರಿಂದಾಗಿ ರೈತರಿಗೆಲ್ಲ, ಕೃಷಿಕರಿಗೆ ತುಂಬಾ ಕಷ್ಟ ಆಗ್ತದೆ. ಆಗಾಗ ಅಡಿಕೆಯನ್ನು ಒಣಗಿಸಲು, ತೆಗೆಯುವುದಾಗಲು ಆಗಾಗ ಮಾಡಿ ಕಷ್ಟ ಆಗ್ತದೆ. ಈಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಇದ್ದವರಿಗೆ ತುಂಬಾ ತರಬೇತಿ ಆಗ್ತದೆ, ಅದನ್ನ ಯಾವ ತರ ಅದಕ್ಕೋಸ್ಕರ ನಾವು ಈ ತರ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ವಿ. ಅಂತಂದ್ರೆ ಅಡಿಕೆಯನ್ನು ಒಣಗಿಸುವ ಬಗ್ಗೆ. ಈಗ ಅಡಿಕೆ ಈ ಪ್ರಾಜೆಕ್ಟ್ ಇಂದಾಗಿ ಅವರಿಗೆ ತುಂಬಾ ಹೆಲ್ಪ್ ಆಗುವಾಗ ಮಾಡಿಕೊಡ್ತಾರೆ. ಓಕೆ, ಹೇಗೆ ವರ್ಕ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಬಹುದಾ? ಹೇಗೆ? ಎಲ್ಲರಿಗೂ ನಮಸ್ಕಾರ. ಇದು ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗ್ತದೆ ಅಂದರೆ ಮೇಜರ್ ಆಗಿ ಈಗ ಮಳೆ ಅನ್ಪ್ರೆಡಿಕ್ಟೇಬಲ್ ಆಗಿದೆ, ಯಾವಾಗ ಬರ್ತದೆ ಯಾವ ಟೈಮಲ್ಲಿ ಅಂತ ಹೇಳಿರೋದಿಲ್ಲ. ಮತ್ತೊಂದು ಅಡಿಕೆಗೆ ಒಣಗಲಿಕ್ಕೆ ಹಾಕಿದ್ರೆ ಹೇಗಿದ್ರು ಸಂಜೆ ಆಗುವಾಗ ಹೆಚ್ಚಾಗಿ ತೆಗಿಲೇಬೇಕಾಗ್ತದೆ. ಅದೊಂದು ದೊಡ್ಡ ಕ್ವಾಂಟಿಟಿಯಲ್ಲಿ ಬೆಳೆಸುವವರಿಗೆ ತುಂಬ ಕಷ್ಟ ಆಗ್ತದೆ, ಮ್ಯಾನ್ ಪವರ್ ಜಾಸ್ತಿ ಬೇಕು. ಅದಕ್ಕೆ ನಾವು ಈ ಮಿಷನ್ ಅನ್ನು ಹೇಗೆ ಕ್ರಿಯೇಟ್ ಮಾಡಿದ್ವಿ ಅಂದರೆ ನೆಲದಿಂದ ಸ್ವಲ್ಪ ಎತ್ತರಕ್ಕೆ ಒಂದು ಕಂಪಾರ್ಟ್ಮೆಂಟ್ ಮಾಡಿ ಇದೆಲ್ಲ ಫುಲ್ ಇಲ್ಲಿ ಅಡಿಕೆ ಒಣಗಲಿಕ್ಕೆ ಹಾಕಬೇಕು. ಅಡಿಕೆ ಒಣಗಲಿಕ್ಕೆ ಹಾಕಿರ್ತೀವಿ. ಈಗ ಮಳೆ ಅಥವಾ ಮಾಯ್ಶ್ಚರ್ ಬೇಕು ಅಂದರೆ ಮಂಜು ಬೀಳಲಿಕ್ಕೆ ಶುರುವಾಗ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ತದೆ. ಅದೇ ಮಳೆ ನಿಂತಾಗ ಆಟೋಮೆಟಿಕ್ ಓಪನ್ ಆಗ್ತದೆ. ಅಂದರೆ ಇದಕ್ಕೆ ಮ್ಯಾನ್ ಪವರ್ ಬೇಕಾಗಿಲ್ಲ, ಮತ್ತೆ ಕರೆಂಟಿಂದ ಬರಬೇಕು, ಅದರಿಂದ ಸೋಲಾರಿಂದ ಸಪೋರ್ಟಿಕ್ಕಾಗ್ತದೆ. ಹಾಗಾಗಿ ಇದಕ್ಕೆ ಅದು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ತದೆ, ಓಪನ್ ಆಗ್ತದೆ. ಇದಕ್ಕೆ ಅಲ್ಲಿ ಮ್ಯಾನ್ ಪವರ್ ಬೇಕಂತಲೇ ಇಲ್ಲ, ಅಲ್ಲಿ ಲೇಬರ್ಸ್ ಬೇಕಾಗಿಲ್ಲ. ಓಕೆ, ಈ ಐಡಿಯಾ ನಿಮಗೆ ಹೊರತದ್ದು ಹೇಗೆ, ಇದನ್ನೇ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಹೇಗೆ? ಅಂದರೆ ನಾವು ಇದರ ಬಗ್ಗೆ ನಮ್ಮ ಊರಲ್ಲಿ ಮತ್ತು ಕೆಲವು ಕಾಡಿನ ಸೈಡಲ್ಲಿ ನಾವು ಸ್ವಲ್ಪ ಇದರ ಬಗ್ಗೆ ಸರ್ವೆ ಮಾಡಿಲ್ಲ. ಅಂದರೆ ಅಡಿಕೆ ಕೃಷಿಕರಿಗೆ ಅಂದರೆ ಈಗ ಹೆಚ್ಚಾಗಿ ರಬ್ಬರನ್ನು ತೆಗೆದು ಅಡಿಕೆ ಹಾಕ್ತಿದ್ದಾರೆ, ಗದ್ದೆಯನ್ನು ತೆಗೆದು ಮತ್ತೆ ಅಡಿಕೆ ಹಾಕ್ತಿದ್ದಾರೆ. ಅದರ ಬಗ್ಗೆ ಎಲ್ಲ ನಾವು ಅಡಿಕೆ ಹೆಚ್ಚು, ಈಗ ಅಡಿಕೆ ಕೃಷಿ ಅದಕ್ಕೆ ರೇಟ್ ಹೆಚ್ಚಾದ ಕಾರಣ ಅದನ್ನೇ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವು ಅದರ ಬಗ್ಗೆ ಎಲ್ಲ ಸ್ವಲ್ಪ ನೋಡಿ ಅವರಿಗೆ ಎಂತ ತೊಂದರೆ ಅಂತಂದ್ರೆ ಅದರ ಬಗ್ಗೆ ವಿಷಯ ಮಾಡಿ. ಓಕೆ, ಕಾಂಪಿಟೇಷನ್ ಹೇಗಿತ್ತು, ಎಲ್ಲೆಲ್ಲ ನೀವು ಇದನ್ನು ಪ್ರೆಸೆಂಟ್ ಮಾಡಿದ್ದೀರಿ, ಮತ್ತೆ ಅದು ಎಷ್ಟು ಟಫ್ ಇತ್ತು, ಅದಕ್ಕೆ ನಿಮ್ಮ ಸಿದ್ಧತೆ ಹೇಗಿತ್ತು? ಖಂಡಿತ. ನಾನು ಉಜ್ವಲ್. ನಾವು ಈ ಕಾಂಪಿಟೇಷನ್ ಹೇಗೆಂದರೆ ಫಸ್ಟ್ ನಾವು ಆನ್ಲೈನಲ್ಲಿ ಸಬ್ಮಿಷನ್ ಮಾಡಿದ್ದೆವು. ಸುಮಾರು 6,000 ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದೆವು. ಅದರಲ್ಲಿ ಟಾಪ್ 1000 ಅಕ್ಟೋಬರ್ 1ಕ್ಕೆ ಪಬ್ಲಿಷ್ ಮಾಡಿದ್ದೆವು. ಅದರಲ್ಲಿ ನಮ್ಮದೊಂದು ಗೌರ್ಮೆಂಟ್ ಬಿ ಕಾಲೇಜ್ ಹೆಸರಿತ್ತು. ಹಾಗೆ ಅದರ ನೆಕ್ಸ್ಟ್ ಪ್ರೊಸೆಸ್ ಹೇಗೆ ಅಂದರೆ ನಮ್ಮ ಈ ಪ್ರಾಜೆಕ್ಟಿನ ವಿಡಿಯೋ ಅಂತ ಅವರಿಗೆ ಸಬ್ಮಿಷನ್ ಮಾಡಬೇಕಿತ್ತು. ನಾವು ಅಕ್ಟೋಬರ್ 2ರಂದು ಅವತ್ತು ಸಂಜೆ ಒಳಗೆ ಕಳಿಸಬೇಕಿತ್ತು. ಅವತ್ತು ಈ ಪ್ರಾಜೆಕ್ಟನ್ನು ನಾವು ಮಾಡಿದ್ದೇವೆ ಆ್ಯಕ್ಚುಲಿ ಮುಂಚೆ. ಅದನ್ನು ವಿಡಿಯೋ ಮಾಡಿ ಅವರಿಗೆ ಕಳಿಸಿದ್ದೆವು. ಹಾಗೆ ಪ್ರೊಸೆಸ್ ನೆಕ್ಸ್ಟ್ ಎಲ್ಲ ಸಬ್ಮಿಷನ್ ಮಾಡಿ ಎಲ್ಲ ನೆಕ್ಸ್ಟ್ ಹೇಗೆ ಸೆಲೆಕ್ಟ್ ಆದ ಟೀಮ್ಗಳು ಟಾಪ್ 1000 ವಿಡಿಯೋ ಕಳಿಸಿದ ಸುಮಾರು 900 ಚಿಲ್ಡ್ರನ್ ವಿಡಿಯೋಸ್ ಅವರು ಟೀಮ್ ಕಳಿಸಿದ. ಅದನ್ನು ಎಂತ ಮಾಡಿದೆ ಅಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಹಾಕಿದ್ದೆ, ಅಂದರೆ ಸ್ಟೇಜ್ 2ಗೆ. ಅಲ್ಲಿ ಎಂತ ಹೇಳಿದೆ ಅಂದರೆ ಮೋಸ್ಟ್ ಪಾಪ್ಯುಲರ್ ಐಡಿಯಾ ಅಂತ. ಅಂದರೆ ಅತಿ ಹೆಚ್ಚು ವೀಕ್ಷಣೆ ಮತ್ತು ವೀಕ್ಷಣೆ ಸಮಯ ಮತ್ತು ಲೈಕ್ಸ್ ಯಾವ ರೀತಿ ಮಾಡ್ತಾರೆ, ಲೈಕ್ಸ್ ಬರ್ತಿದೆ ಅಂತ.
ಅದನ್ನು ನಾವೆಂತ ಮಾಡಿ ನಾವು ಒಮ್ಮೆಗೆ ಮಾತಾಡಿದ್ರೆ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಒಂದು ಗೆಲ್ಲಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಾವು ಜನಪ್ರತಿಗೆ ಮನೆಯಲ್ಲಿ ಇದೆಲ್ಲ ಸೆಟ್ ಮಾಡಿದ್ದೆವು. ಆದರೆ ನಮ್ಮ ಆಯಿತು ಅಂದರೆ ಆಗಲಿಲ್ಲ, ನಮಗೆ ಅಷ್ಟು ಗೆಲ್ಲುವಂಥ ಅವಕಾಶ ಇಲ್ಲ. ಹಾಗೆ ನಾವು ನಮ್ಮ ಪುತ್ತೂರಿನ ಜನಪ್ರತಿಯಾದ ಶಾಸಕ ಸಂಜೆ ಮಠದಲ್ಲಿ ಹೋದೆವು, ಅಲ್ಲಿ ಹೇಳಿದೆವು, ಅಲ್ಲಿ ಅವರು ಮೀಡಿಯಾದಲ್ಲಿ ಹಾಕಿದರು. ಹಾಗೆ ಸ್ವಲ್ಪ ನಮಗೆ ಮುಂದಿನ ಸ್ಟೇಜ್ ಹೋಗ್ಬೇಕಂದ್ರೆ ಸ್ವಲ್ಪ ಕಡಿಮೆ ಓಟಿತ್ತು. ಹಾಗೆ ನಾವೆಂತ ಮಾಡಿದೆ ಅಂದರೆ ಶಕುಂತಲಾ ಶೆಟ್ಟಿ ಮ್ಯಾಮನಿಗೆ ಹೋದೆವು. ಅಲ್ಲಿ ಅವರು ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ಅವರ ಫ್ರೆಂಡ್ಸ್ಗಳೆಲ್ಲ ಹೇಳಿ ಅವರು ಹೇಳಿದ ಮೇಲೆ ನಮಗೆ ಎಷ್ಟು ಹೇಗೆ ಓಡಿತು ಅಂದರೆ ನಮಗೆ ಊಹಿಸಲಾಗಲಿಲ್ಲ. ಯಾಕೆಂದರೆ ನಾವು ಈ ಸ್ಥಾನಕ್ಕೆ ಫಸ್ಟ್ ಬರಬೇಕು ಅಂತ ಖಂಡಿತ ಊಹಿಸಿರಲಿಲ್ಲ. ಅಷ್ಟು ಕಷ್ಟ ಇತ್ತು ಈ ಪ್ರಾಜೆಕ್ಟ್. ಓಕೆ, ನಿಮ್ಮ ಹೆಸರು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನ್ನ ಹೆಸರು ರೋಹಿತ್. ನಾವು ಫಸ್ಟಿಗೆ ಪ್ರಾಜೆಕ್ಟನ್ನು ಸಹ್ಯಾದ್ರಿ ಕಾಲೇಜಲ್ಲಿ ಮಾಡಿದ್ವಿ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಅದರಲ್ಲಿ ವಿನ್ನರ್. ನೆಕ್ಸ್ಟ್ ಈ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ವಿ, ಇದರಲ್ಲಿ ಸೆಕೆಂಡ್. ಎಷ್ಟು ಖುಷಿ ಇದೆ? ನಿಮ್ಮ ಫ್ರೆಂಡ್ಸ್ ಕಾಲೇಜ್ನವರಲ್ಲಿ ಏನು ಹೇಳಿದ್ರು? ನಮ್ಮ ಕಾಲೇಜಿನವರು ಹೇಳಿದರು ಒಳ್ಳೆಯದಾಗಿದೆ, ಫ್ರೆಂಡ್ಸ್ನವರೆಲ್ಲ ಹೇಳಿದರು ಒಳ್ಳೆಯದಾಗಿದೆ ಪ್ರಾಜೆಕ್ಟ್. ಎಷ್ಟು ಖುಷಿ ಇದೆ ಈಗ ನಿಮಗೆ ಟೀಮಿಗೆ? ತುಂಬ ಖುಷಿ ಇದೆ. ಸೊ ಈಗ ನೆಕ್ಸ್ಟಿಗೆ ಏನಾದರೂ ಯೋಚನೆ ಇದೆ ಈ ಥರ ಏನಾದರೂ ಮಾಡಬೇಕು ಅಥವಾ ಮುಂದಕ್ಕೆ ಏನಾದರೂ ಐಡಿಯಾಸ್ ಇದೆಯಾ ಮಾಡುವಂಥ? ಇದನ್ನಂದರೆ ನೆಕ್ಸ್ಟ್ ಲೆವೆಲ್ ಒಂದು ಯಾವುದಾದ್ರೂ ಬೇರೆ ಟಾಪ್ ಲೆವೆಲ್ನ ಯಾವುದಾದ್ರೂ ಒಂದು ಕಾಂಪಿಟೇಷನ್ಗೆ ಅಪ್ಲೈ ಮಾಡೋದಾಗಿರ್ಬೋದು. ಇದನ್ನು ಒಟ್ಟಾಗಿ ನಾವು ರೈತರಿಗೆ ರೀಚ್ ಮಾಡಿಸುವಲ್ಲಿ ನಾವು ಆದಷ್ಟು ಪ್ರಯತ್ನ ಪಡ್ತಿದ್ದೇವೆ. ಅಂದರೆ ಅದರಲ್ಲಿ ಅವರಿಗೆ ಬೇಕಾದ ಅಳತೆಯಲ್ಲಿ ಅವರಿಗೆ ಎಷ್ಟು ಹೇಗೆ ಇರ್ತದೆ ಅವರ ಅಡಿಕೆ ಅವರು ಹೇಗೆ ಬೆಳೀತಾರೆ ಅದರ ಮೇಲೆ ಡಿಪೆಂಡ್ ಅವರಿಗೆ ಎಷ್ಟು ಬೇಕು. ಹಾಗೆ ನಾವು ಮೇನ್ ಈಗ ಏನಿರೋದು ಕೃಷಿಕರಿಗೆ ತಲುಪಬೇಕು. ಓಕೆ, ಸೊ ರೆಸ್ಪಾನ್ಸ್ ಹೇಗಿದೆ? ಇದನ್ನು ನೋಡಿದವರು ಏನು ಹೇಳ್ತಾ ಇದ್ದಾರೆ? ಯಾರು ಮಾತಾಡಿದ್ದಾರೆ? ಹೆಚ್ಚಾಗಿ ಅಂದರೆ ಪ್ರಾಜೆಕ್ಟ್ ಒಳ್ಳೆ ಉಂಟು ಮತ್ತು ಐಡಿಯಾಸ್ ಒಳ್ಳೆ ಉಂಟು. ಅದರ ಬಗ್ಗೆ ಹೆಚ್ಚಾಗಿ ಕೃಷಿಕರ ಒಳ್ಳೆ ಆಸಕ್ತಿ ತೋರಿಸ್ತಿದ್ದಾರೆ. ಥ್ಯಾಂಕ್ ಯು. ಇನ್ನಷ್ಟು ಬರಲಿ ಅನ್ನುವಂಥದ್ದು, ಇನ್ನಷ್ಟು ಇಂತಹ ಚಿಂತನೆಗಳು ನಿಮ್ಮ ಮೂಲಕ ಬರಲಿ ಅನ್ನೋದು ನಮ್ಮ ಆಶಯ. ಇನ್ನು ಇವರಿಗೆ ಮಾರ್ಗದರ್ಶನ ಮಾಡಿದವರಿಗೂ ಅವರ ಜೊತೆಗೂ ಕೂಡ ಮಾತನಾಡಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮವರು ಹೆಮ್ಮೆ ಪಡಬೇಕಾದಂತಹ ವಿಚಾರ. ವಿನೂತನವಾದ ಪರಿಕಲ್ಪನೆಗಳು ಇಡೀ ದೇಶದಲ್ಲಿದ್ದಂತಹ ಅಷ್ಟು ಮಾಡೆಲ್ಗಳ ಮಧ್ಯೆ ಸ್ಪರ್ಧೆಯನ್ನು ಎದುರಿಸಿ ಒಂದು ಸ್ಪೆಷಲ್ ಮೆನ್ಷನ್ ಅಲ್ಲಿ ಒಂದು ಪ್ರಶಸ್ತಿಯನ್ನು ಅಥವಾ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂಥದ್ದು. ಇವರಿಗೆ ತರಬೇತಿ ಕೊಟ್ಟವರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ, ನಾನು ಆಶ್ಲೇಷ್ ಅಂತ ಹೇಳಿ ಇಲ್ಲಿಯ IT ಉಪನ್ಯಾಸಕ. ನಾನು ಆ್ಯಕ್ಚುಲಿ ವಿದ್ಯಾರ್ಥಿಗಳು ಹೇಳಿದರು ನನಗೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೆ ಹೇಳಿದರು. ನಾನು ಹೇಳಿದೆ ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ತಗೊಂಡು ಬನ್ನಿ, ನೀವು ಒಂದು ಯಾವುದೋ ಒಂದು ಹೊಸ ಸಮಸ್ಯೆಗಳು, ಆಮೇಲೆ ಅದಕ್ಕೆ ಯಾವುದು ಸೊಲ್ಯೂಷನ್ ಇರಬಾರ್ದು, ಓಕೆ ಅಂತಹ ಒಂದು ಸಮಸ್ಯೆಗಳನ್ನು ತಗೊಂಡು ಬನ್ನಿ ಅಂತ ಹೇಳಿದ್ದೆ. ಅದಕ್ಕೆ ವಿದ್ಯಾರ್ಥಿಗಳು ಅಲ್ಲಲ್ಲಿ ಹೋಗಿ ಕೃಷಿಕರಲ್ಲಿ ಮಾತಾಡಿ, ಅಂದರೆ ಅವರಿಗೆ ಕೃಷಿಯಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಅವರಿಗೆ ಮನಸ್ಸಿತ್ತು. ಹಾಗೆ ಅವರು ಕೃಷಿಕರಲ್ಲಿ ಹೋಗಿ ಕೆಲವು ತೊಂದರೆಗಳನ್ನು ತಗೊಂಡು ಬಂದರು. ಆವಾಗ ಆ ಒಂದು ಇದ್ದ ತೊಂದರೆ ಅಡಿಕೆ ಒಣಗಿಸುವುದು ಅಂತೇಳಿ ಇತ್ತು. ಆವಾಗ ನಾ ಹೇಳಿದ್ರು ಇದನ್ನು ಹೇಗೆ ಇದು ಮಾಡ್ಬೋದು, ಒಣಗಿಸುವಾಗ ಅಂದರೆ ಕವರ್ ಆಗಬೇಕು, ಇಲ್ಲದ್ರೆ ಹೀಗೆ ಆಗಬೇಕು, ಏನು ಮಾಡ್ಬೋದು ಅಂತೇಳಿ. ಅದಕ್ಕೆ ನಾನು ಆ್ಯಕ್ಚುಲಿ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಆಗಿರೋ ಕಾರಣ, ಸ್ವಲ್ಪ ಇಂಜಿನಿಯರಿಂಗ್ ಬಂದ ಬ್ಯಾಕ್ಗ್ರೌಂಡ್ ಆಗಿರೋ ಕಾರಣ ನನಗೆ ಇದರಲ್ಲಿ ಹೆಚ್ಚಾಗಿ ಗೊತ್ತಿತ್ತು ಯಾವುದೆಲ್ಲ ಸೆನ್ಸರ್ಗಳನ್ನು ಯೂಸ್ ಮಾಡ್ಬೋದು, ಯಾವುದೆಲ್ಲ ಐಟಮ್ಗಳನ್ನು ಹಾಕ್ಬೋದು, ಆಮೇಲೆ ಹೇಗೆ ಕವರ್ ಮಾಡ್ಬೋದು, ಹೇಗೆ ಮಾಡೆಲ್ ಮಾಡ್ಬೋದು ಅಂತೇಳಿ ನನಗೆ ಒಂದು ಐಡಿಯಾ ಇತ್ತು. ಹಾಗೆ ಆ ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ ಹೇಗೆ ನಾನು ಅವ್ರು ಪ್ರತಿದಿನ ಬಂದು ಕಲಿತು ಒಂದೊಂದು ಸ್ಟೇಜನ್ನೇ ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಒಂದು ಒಳ್ಳೆಯ ಮಾಡೆಲನ್ನು ತಯಾರು ಮಾಡಿದ್ರು. ಈ ವಿದ್ಯಾರ್ಥಿಗಳ ಒಂದು ಸಾಧನೆ ನನಗೂ ಖುಷಿ ಇದೆ, ತುಂಬ ಖುಷಿ ಇದೆ. ಅಂದ್ರೆ ಬಹುಶಃ ಅಷ್ಟು ಸ್ಪರ್ಧೆಯನ್ನು ಎದುರಿಸಿ ಒಂದು ವಿಶೇಷ ಸಾಧನೆ ಮಾಡಿದ್ದಾರೆ. ಹೌದು. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಇದೆ. ಯಾಕೆಂದ್ರೆ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ರೆಕಾಗ್ನೈಸ್ ಆಗ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಎಲ್ಲ ಒಂದು 9,000 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಟಾಪ್ 1000 ಅಲ್ಲಿ ಬಂದು ಅದರಲ್ಲಿ 100 ಜನರನ್ನು ಸೆಲೆಕ್ಷನ್ ಮಾಡಿ ಅದರಲ್ಲಿ 10 ಜನರನ್ನು ಸೆಲೆಕ್ಟ್ ಮಾಡುವಾಗ ಆ 10 ಜನರಲ್ಲಿ ನಾವು ಇದ್ದೇವೆ ಅಂತೇಳಿ ಆಗುವಾಗ ತುಂಬಾ ಖುಷಿ ಇದೆ. ಹಾಗೆ ಮತ್ತೊಂದು ಇದೊಂದು ಈ ಪ್ರಾಜೆಕ್ಟ್ ಎಲ್ಲರಿಗೂ ರೀಚ್ ಆಗ್ತದೆ, ಆಮೇಲೆ ಕೃಷಿಕರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತದೆ. ಅಂದಾಜು ಕಾಸ್ಟ್ ಎಷ್ಟಾಗಿದೆ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ? ಇದಕ್ಕೆ ನಾವು ಪ್ರೋಟೋಟೈಪ್ ಆದ ಕಾರಣ ನಮಗೆ ಹೆಚ್ಚು ಕಾಸ್ಟ್ ಆಗಲಿಲ್ಲ. ಒಂದು 5,000 ಒಳಗೆ ನಮಗೆ ಇದಾಗಿದೆ. ಇನ್ನು ಇವರಿಗೆ ಕೃಷಿಕರಿಗೆ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಅವರ ಎಷ್ಟು ಅಳತೆಗಳಿದೆ, ಅವರ ರೀಚ್ ಎಷ್ಟಿದೆ, ಅವರ ಪ್ರೊಡಕ್ಷನ್ ಎಷ್ಟಿದೆ ಅಡಿಕೆದ್ದು, ಅದರ ಮೇಲೆ ಆ ಕಾಸ್ಟ್ಗಳಾಗ್ತದೆ. ಆದರೆ ಇದೊಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದ ಕಾರಣ ಒಮ್ಮೆ ಅವರು ಇನ್ವೆಸ್ಟ್ ಮಾಡಿದರೆ ಅವರಿಗೆ ಒಂದು ಲೈಫ್ ಟೈಮ್ ಅದಕ್ಕೆ ಏನು ಬೇರೆ ಎಕ್ಸ್ಟ್ರಾ ಚಾರ್ಜ್ಗಳಿಲ್ಲ.
ಈಗ ಅಲ್ಲಿ ಪ್ರದರ್ಶನದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳು ಎಕ್ಸಿಬಿಟ್ ಆಗಿದೆ ಅಂದ್ರೆ ನೋಡಿದ್ದಾರೆ. ಸೊ ಈ ಐಡಿಯಾಗಳನ್ನ ಅಥವಾ ಈ ಒಂದು ಹೊಸ ಸ್ಟಾರ್ಟ್ಅಪ್ ಕಾನ್ಸೆಪ್ಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅಥವಾ ಅದು ಹೇಗೆ ಮುಂದಕ್ಕೆ ಡೆವಲಪ್ ಆಗುತ್ತೆ, ಅದು ನಿಮ್ಮ ಮೂಲಕ ಆಗಬೇಕಾಗುತ್ತೆ ಅಥವಾ ಅದಕ್ಕೆ ಸರ್ಕಾರ ಅಥವಾ ATL ಏನಾದರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ? ಇಲ್ಲ, ನಮಗೆ ATL ಅದಕ್ಕೆ ತುಂಬಾ ಸಪೋರ್ಟ್ ಇದೆ. ಯಾಕೆಂದ್ರೆ ನಾವೀಗ ಪ್ರತಿಯೊಂದು ಐಡಿಯಾಗಳು ಮಾಡುವಾಗ ಅದಕ್ಕೆ ಪೇಟೆಂಟ್ ಎಲ್ಲ ಅವರೇ ಮಾಡಿಸ್ತಾರೆ. ಪ್ರತಿಯೊಂದಕ್ಕೂ ಅವರು ಪೇಟೆಂಟ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಏನು ಮಾಡಬೇಕು, ಆಮೇಲೆ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ಅದಕ್ಕೆ ಯಾವುದೋ ಹೊಸ ಕಂಪ್ನಿಗಳು ಯಾವುದಾದ್ರೂ ಇಂಟ್ರೆಸ್ಟ್ ಇದೆಯಾ ಅದರದ್ದೆಲ್ಲ ನಮ್ಮ ATL ನೋಡ್ಕೊಳ್ತದೆ. ನೀತಿ ಆಯೋಗ ಮತ್ತು AIM ಅದರ ಸಂಪೂರ್ಣ ಜವಾಬ್ದಾರಿ ನೋಡ್ಕೊಳ್ತದೆ. ನಾವು ಅದನ್ನು ಏನಂತ ಹೇಳಿದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಬೇಕಾದ ಸಂಬಂಧಿತ ಇನ್ಫಾರ್ಮೇಶನ್ಗಳು ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕು ಅಷ್ಟೇ. ಉಳಿದದ್ದೆಲ್ಲ ಅವರೇ ನೋಡ್ಕೊಳ್ತಾರೆ. ಬಹುಶಃ ಇಲ್ಲಿನ ವಿದ್ಯಾರ್ಥಿಗಳು ಈ ರೀತಿ ಸಾಧನೆಯನ್ನ ಮಾಡ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಸೊ ಇನ್ನೊಬ್ರು ಮಾರ್ಗದರ್ಶಕರಿದ್ದಾರೆ, ಅವರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನನ್ನ ಹೆಸರು ಸಿಂಧು ಅಂತ, ನಾನು ವಿಜ್ಞಾನ ಶಿಕ್ಷಕಿ. ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಮತ್ತು ಸಾಧನೆ ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾನು ಕಂಡಾಗೆ ಸರ್ಕಾರಿ ಶಾಲೆಗಳು ತುಂಬ ಕಡಿಮೆ ವೈಜ್ಞಾನಿಕ ಸಾಧನೆ ಅಥವಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು. ಹಾಗೆ ನಮ್ಮ ಉದ್ದೇಶ, ನಮ್ಮ ಶಾಲೆಯಲ್ಲಿ ಏನು ಅಂದರೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಇಂತಹ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ. ನಾವೊಂದು 3-4 ವರ್ಷದಿಂದ ಅಟಲ್ ಟಿಂಕರಿಂಗ್ ಲ್ಯಾಬ್ ಬಂದ ಮೇಲಿಂದ ಪ್ರತಿ ವರ್ಷವೂ ನಾವು ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ಗಳಲ್ಲಿ ಭಾಗವಹಿಸ್ತಲೇ ಇದ್ದೇವೆ. 2020ಯಲ್ಲಿ ನಾವು ಡೆಲ್ಲಿಗೆ ಹೋಗಿದ್ದೇವೆ, ಮೆಕೆಥಾನ್ ಅನ್ನುವಂಥ ಒಂದು ಕಾಂಪಿಟೇಷನಲ್ಲಿ. ಅಲ್ಲಿಗೆ ನಾವು 10 ವಿದ್ಯಾರ್ಥಿಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಿತ್ತು. ಆಗ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಫೈನಾನ್ಷಿಯಲ್ ಎಷ್ಟು ಇದಾಗಿರುವುದಿಲ್ಲ, ಆದ ಕಾರಣ ಸ್ಟ್ರಾಂಗ್ ಇರುವುದಿಲ್ಲ. ಹಾಗೆ ನಮಗೆ ಸಹಾಯಕ್ಕೆ ಬಂದವರು ನಮ್ಮ ಶಾಸಕರು ಸಂಜೀವ ಮಠಂದ್ರು ಸರ್, ಅವರು ನಮಗೆ ಡೆಲ್ಲಿಗೆ ಇರಲಿಕ್ಕೆ ವ್ಯವಸ್ಥೆಯನ್ನು MP ಅವರ ಕ್ವಾರ್ಟರ್ಸಲ್ಲಿ ನಮಗೆ ಮಾಡಿಕೊಟ್ಟಿದ್ರು ಮಕ್ಕಳಿಗೆ, ನಮಗೆಲ್ಲ ಅದು ನಮಗೆ ತುಂಬ ಹೆಲ್ಪ್ ಆಯಿತು. ಇಲ್ಲದ್ರೆ ನಾವು ಡೆಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಕಾರಣ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಅರ್ಪಿಸ್ತೇನೆ. ಅದೇ ರೀತಿ ಈ ವಿದ್ಯಾರ್ಥಿಗಳು ಅಷ್ಟೇ ಹೈಸ್ಕೂಲಲ್ಲಿ ಇರುವಾಗಲೇ ಅವರಿಗೆ ತುಂಬ ಆಸಕ್ತಿ ಇತ್ತು ಸೈನ್ಸ್ ಮಾಡೆಲ್ಸ್ ಮಾಡೋದ್ರಲ್ಲಿ. ಪ್ರತಿ ಸರಿ ಬಂದು ಕೇಳ್ತಾ ಇದ್ರು, ಏನಾದರೂ ಇದ್ರೆ ಮಾಡುವ ಮೇಡಮ್, ನಾವು ಬರ್ತೇವೆ ಅಂತ. ಹಾಗೆ ಸರ್ ಐಡಿಯಾವನ್ನ ಹೇಳಿದ್ರು. ಮತ್ತೆ ಇವರು ಟೆಕ್ನಿಕಲಿ ನಮಗೆ ಸಪೋರ್ಟ್ ಇದ್ದ ಕಾರಣ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದ ಕಾರಣ ನಮಗೆ ಸುಲಭದಲ್ಲಿ ಮಾಡಲಿಕ್ಕೆ ಆಯಿತು. ಈಗ ತುಂಬ ಖುಷಿಯೂ ಆಗ್ತದೆ, ಹೆಮ್ಮೆಯೂ ಆಗ್ತದೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ. ಅವರ ಶ್ರಮ ತುಂಬ ಉಂಟು, ನಾವು ಬರೀ ಮಾರ್ಗದರ್ಶನ ಮಾತ್ರ ಕೊಟ್ಟಿದ್ದೇವೆ. ಹಾಗೆ ವಿದ್ಯಾರ್ಥಿಗಳ ಈ ಒಂದು ಸಾಧನೆಗೆ ತುಂಬ ಖುಷಿ ಆಗಿದೆ. ಓಕೆ, ಸಾಮಾನ್ಯವಾಗಿ ಈ ರೀತಿ ಮಾಡೆಲ್ಗಳನ್ನು ಮಾಡುವಂಥದ್ದು ಸೈನ್ಸ್ ನ ಸ್ಟೂಡೆಂಟ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ. ಇಲ್ಲಿ ಎಷ್ಟು ಜನ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಜನ ಇದ್ದಾರೆ? ಇದರಲ್ಲಿ ಇನ್ನೊಬ್ಬನೇ ಪ್ರವೀತ್ ಮಾತ್ರ ಸೈನ್ಸ್, ಉಳಿದವರು 3 ಸಹ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವರು ಸೈನ್ಸಿನ ಬಗ್ಗೆ ತುಂಬಾ ಆಸಕ್ತಿ ಉಂಟು ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಹೈಸ್ಕೂಲಲ್ಲಿ ಇರುವಾಗ ತುಂಬಾ ಭಾಗವಹಿಸ್ತಾ ಇದ್ರು. ನಾವು ಕೋಲ್ಕತ್ತಾಕ್ಕೆ ಹೋಗಿದ್ದೇವೆ, ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೇರ್ ಅಲ್ಲಿ ಭಾಗವಹಿಸಿದ್ರು. ಹಾಗೆ ಆಗಿಂದಲೇ ಅವರಿಗೆ ತುಂಬಾ ಆಸಕ್ತಿ. ಈಗ ಸೈನ್ಸ್ ಅಲ್ಲದೇ ಇದ್ರು ಸಹ ಅವರು ಆಗಾಗ ATLಗೆ ಬರ್ತಾರೆ, ನಮಗೆ ಮಕ್ಕಳಿಗೆ ಸಹ ಹೆಲ್ಪ್ ಮಾಡ್ತಾರೆ. ಹಾಗೆ ನಮ್ಮ ಜೊತೆಯಲ್ಲೇ ಇದ್ದಾರೆ. ಖಂಡಿತ ಈ ಆಸಕ್ತಿ ಮುಖ್ಯ ಆಗುತ್ತೆ ಅಂತ. ಸೊ ಈಗ ಮುಂದಕ್ಕೆ ಏನು ಮೇಡಮ್, ಅವರಿಗೆ ಏನಾದರೂ ಬೇರೆ ಅವಕಾಶಗಳು ಅಥವಾ ಈ ರೀತಿ ಹೊಸತನವನ್ನು ತೋರಿಸೋದಕ್ಕೆ ಏನಾದರೂ ವೇದಿಕೆಗಳು ಈ ತರದ್ದು ಸಿಗುತ್ತಾ, ಹೇಗೆ ಅಂತ? ತುಂಬಾ ಅವಕಾಶಗಳು ಇರ್ತದೆ ಸರ್. ATLಗೆ ಮತ್ತು ನೀತಿ ಆಯೋಗನವರು ಪ್ರತಿ ತಿಂಗಳಿಗೊಂದು ಅವರಾಗಿ ಸ್ಪರ್ಧೆಗಳನ್ನು ನಡೆಸ್ತಲೇ ಇರ್ತಾರೆ. ನಾವು ಹೆಚ್ಚಿನ ಎಲ್ಲ ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸ್ತೇವೆ. ಅದು ಎಷ್ಟೇ ಟಫ್ ಆಗಿದ್ರು ಸಹ ನಾವು ಹೆಚ್ಚಾಗಿ ಗೌರ್ಮೆಂಟ್ ಶಾಲೆ ನಾವು ಮಾತ್ರ ಭಾಗವಹಿಸ್ತಾ ಇರೋದು ಹೆಚ್ಚಿನದರಲ್ಲಿ. ಆದ್ರೂ ಸಹ ಅದೊಂದು ಖುಷಿ ಕೊಡ್ತದೆ, ನಮ್ಮ ಮಕ್ಕಳು ಅವರೊಟ್ಟಿಗೆ ಕಾಂಪೀಟ್ ಮಾಡ್ತಾರಲ್ವ ಅಂತ. ಈಗ ಈ ಸ್ಪರ್ಧೆಯಲ್ಲಿ ಎಲ್ಲ CBSE ICSE ಅಂತ ಬ್ಯಾಕ್ಗ್ರೌಂಡಿನ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಗಳೇ ಇದ್ದದ್ದು, ನಾವು ಮಾತ್ರ ಗೌರ್ಮೆಂಟ್ ಸ್ಕೂಲ್ನವರು. ಅದೊಂದು ತುಂಬ ಖುಷಿ ಕೊಡ್ತದೆ. ಅಲ್ಲಿಯ ಜನರೊಟ್ಟಿಗೆ ಮಾತಾಡೋದು, ಇಂಟರಾಕ್ಷನ್ ಮಾಡುವಂಥದ್ದು, ನಮ್ಮ ಮಕ್ಕಳನ್ನು ನಾವು ತುಂಬ ಹುರಿದುಂಬಿಸುವಂಥದ್ದು, ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದಾಗ ತುಂಬ ಖುಷಿ ಆಗ್ತದೆ. ಓಕೆ, ನಿಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮಗೆ ಬ್ಯಾಂಕಾಕ್ಗೆ ಹೋಗುವಂತ ಒಂದು ಅವಕಾಶ ಇದೆ ಅಂತ. ಸೊ ಅದೇನು ವಿಷಯ, ಅದರ ಅದು ಇನ್ನೊಂದು ಇದರ ಎಕ್ಸ್ಟೆಂಡೆಡ್ ಕಾಂಪಿಟೇಷನ್. ಅದು ಆ ಬ್ಯಾಂಕಾಕ್ ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದು ಅವರಿಗೆ ಒಂದು ಬೂಟ್ ಕ್ಯಾಂಪ್ ಮಾಡ್ತಾರೆ. ಅಂದ್ರೆ ಇಂತಹ ಸ್ಪರ್ಧೆಗಳನ್ನು ಯಾವ ರೀತಿಯಲ್ಲಿ ಫೇಸ್ ಮಾಡಬೇಕು, ಹೇಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಹೆಚ್ಚಿನ ತರಬೇತಿ ಕೊಡುವಂತ ಒಂದು ಕ್ಯಾಂಪ್ ಅದು. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಇವರಿಗೆ ನೇರವಾಗಿ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಫಸ್ಟ್ ಬಂದ ಕಾರಣ, ಆಮೇಲೆ ಸ್ಪೆಷಲ್ ಮೆನ್ಷನ್ ಅಲ್ಲಿ ಬಂದ ಕಾರಣ ಇವರು ನೇರವಾಗಿ ಅದಕ್ಕೆ ಆಯ್ಕೆ ಆಗಿದ್ದಾರೆ. ಬಟ್ ಬ್ಯಾಂಕಾಕಿಗೆ ಹೋಗ್ಲಿಕ್ಕೆ ಪ್ರತಿ ವಿದ್ಯಾರ್ಥಿಯು ಸಹ 67,000ದಷ್ಟು ಹಣ ಕಟ್ಟಬೇಕಾಗ್ತದೆ. ಸೊ ಅದು ಬೇಡ ಅಂತ ಹೇಳಿ ಅವರಿಂದ ಅದು ನಮ್ಮಿಂದ ಆಗುವಂಥದ್ದಲ್ಲ. ಸೊ ಯಾರಾದ್ರೂ ಅದಕ್ಕೆ ನಮಗೆ ಸಹಾಯ ಮಾಡುವವರಿದ್ರೆ ಈ ವಿದ್ಯಾರ್ಥಿಗಳು ಅದರಲ್ಲಿ ಸಹ ಭಾಗವಹಿಸುವಂತ ಅವಕಾಶ ಉಂಟು. ಅವರಿಗೆ ತುಂಬಾ ಆಸೆ ಸಹ ಉಂಟು.
ಅದರಲ್ಲಿ ಭಾಗವಹಿಸಬೇಕು ಅಂತ. ಸೊ ಯಾರಾದ್ರೂ ದಾನಿಗಳು ಅಥವಾ ಸಹಾಯ ಮಾಡುವಂತವರ ಸಹಕಾರ ಸಿಕ್ಕಿದ್ರೆ ಖಂಡಿತ. ಸಾಕ್ತದೆ. ಹೌದು, ಖಂಡಿತ ಸರ್. ನಿಮ್ಮ ಈ ಪ್ರೋಗ್ರಾಮ್ನ ಮೂಲಕ ಆದರೂ ಯಾರಾದ್ರೂ ಅಂತವ್ರು ಇದ್ರೆ ನಾವು ಈ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಅವರು ಭಾಗವಹಿಸಬೇಕು. ಓಕೆ. ಸೊ ಬಹಳಷ್ಟು ಖುಷಿಯ ವಿಚಾರ. ಬಹುಶಃ ಇಡೀ ತಂಡ ಸೇರಿಕೊಂಡು ಒಂದು ವಿನೂತನವಾದ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದೀರಿ. ಆ ಮೂಲಕ ಸ್ಟಾರ್ಟ್ಅಪ್ ನ ಪರಿಕಲ್ಪನೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡುವಂತ ಕೆಲಸ ಮಾಡಿದ್ದೀರಿ. ತಮ್ಮ ಈ ತಂಡ ಎಲ್ರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಜೊತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಮೂಲಕ ಈ ಸರ್ಕಾರಿ ಸಂಸ್ಥೆ ಇನ್ನಷ್ಟು ಹೆಸರನ್ನ ಪಡೆಯಲಿ, ಆ ಮೂಲಕ ಒಂದಷ್ಟು ಕೊಡುಗೆ ದೇಶಕ್ಕೆ ತಮ್ಮ ಮೂಲಕ ಸಿಗುವಂತಾಗಲಿ ಅನ್ನುವಂಥದ್ದು ನಮ್ಮ ಆರೈಕೆ ಕೂಡ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಇದು ಒಂದು ಸರ್ಕಾರಿ ಸಂಸ್ಥೆಗೆ ಅಥವಾ ಒಂದು ಸರ್ಕಾರಿ ಶಾಲೆಯಲ್ಲಿ ಇದ್ದುಕೊಂಡು ಯಾವ ರೀತಿ ನಮ್ಮನ್ನ ನಾವು ಗುರುತಿಸಿಕೊಳ್ಳುವ ಹಾಗೆ ಮಾಡಬಹುದು ಅನ್ನುವಂಥದ್ದಕ್ಕೆ ನಿದರ್ಶನ ಆಗಿರುವಂತಹ ಕೊಂಬೆಟ್ಟು ಸರ್ಕಾರಿ ಕಾಲೇಜಿನ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಏನಿದೆ, ಇಲ್ಲಿನ ವಿದ್ಯಾರ್ಥಿಗಳು, ಮಾರ್ಗದರ್ಶಕರು ಎಲ್ಲರೂ ಸೇರಿ ಮಾಡಿರುವಂತಹ ಸಾಧನೆ. ಇದಕ್ಕೆಲ್ಲರೂ ನಾವು ಒಂದು ಹೆಮ್ಮೆ ಪಡಬೇಕು. ಮಾತ್ರ ಅಲ್ಲ, ಈ ವಿದ್ಯಾರ್ಥಿಗಳಿಗೆ ಮುಂದಕ್ಕೆ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆಯುವಂತದ್ದಾಗಲಿ ಅಥವಾ ಜ್ಞಾನವನ್ನ ಪಡೆಯುವಂತಹ ಒಂದು ಅವಕಾಶ ಇದೆ. ಸೊ ಆ ನೆಲೆಯಲ್ಲಿ ಸಹಾಯ ಮಾಡುವವರು ಸಿಕ್ಕಿದ್ರೆ ಅವರ ಕನಸು ಕೂಡ ನನಸಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಸುಧಾಕರ್ ಪಂಡಿತ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಆಶಿ ಆಡಿಟೋರಿಯಂ ನಟ್ಟೆಬೈಲು ಉಪ್ಪಿನಂಗಡಿ. ಮದುವೆ, ಹುಟ್ಟುಹಬ್ಬ, ಸೀಮಂತ, ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಭೆ ಸಮಾರಂಭಗಳಿಗೆ ಸುಸಜ್ಜಿತ ತಾಣ. ವೆಜ್, ನಾನ್ ವೆಜ್ ಕ್ಯಾಟರಿಂಗ್ ವ್ಯವಸ್ಥೆ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ. ಸಂಪರ್ಕಿಸಿ ಆಶಿ ಆಡಿಟೋರಿಯಂ, ವಿನಾಯಕ ಕಾಂಪ್ಲೆಕ್ಸ್, ನಟ್ಟೆಬೈಲು ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 8762211150 ಅಥವಾ 8748058095. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.